ಭಾರತೀಯ ಜನತಾ ಪಾರ್ಟಿ ಮುಲ್ಕಿಮೂಡು ವಿಜಯ ಹೆಮ್ಮೆಯ ಶಾಸಕ ನಮ್ಮೆಯ ಅಭ್ಯರ್ಥಿ ನುಡಿದಂತೆ ನಡೆದಂತೆ ನುಡಿದ ನಮ್ಮ ಪ್ರೀತಿಯ ಶ್ರೀ ಉಮನಾಥ್ ಕೋಟ್ಯಾನ್ ಇವರ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮ ಬಂದರೆ ಮೂಡುಬಿದಿರೆ ವಿಧಾನಸಭಾ ಚುನಾವಣೆಗೆ ಈ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿಯಾಗಿ ನಾನು ನಾಮಪತ್ರ ಸಲ್ಲಿಸಿದೆ. ಸುಮಾರು 11 ಗಂಟೆ 45 ನಿಮಿಷಕ್ಕೆ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಕಳೆದ 5 ವರ್ಷದಲ್ಲಿ ಕ್ಷೇತ್ರದ ಜನರ ಸೇವೆ ಮಾಡುವಂಥ ಒಂದು ಯೋಗ ಮತ್ತು ಭಾಗ್ಯವನ್ನು ನನ್ನ ಕ್ಷೇತ್ರದ ಜನತೆ ಮತ್ತು ನನ್ನ ಪಕ್ಷ ನನಗೆ ಕೊಟ್ಟಿದೆ. ಇನ್ನೊಂದು ಸಾರಿ ಸ್ಪರ್ಧೆ ಮಾಡಲಿಕ್ಕೆ ಈ ಸಲ ನನಗೆ ಪಕ್ಷ ಅವಕಾಶವನ್ನು ಕೊಟ್ಟಿದೆ. ಇವತ್ತು ಕಾರ್ಯಕರ್ತರ ಉಲ್ಲಾಸ ಮತ್ತು ಉತ್ತೇಜನ ಹರ್ಷೋದ್ಗಾರಗಳ ಮಧ್ಯೆ ನಾನು ವೆಂಕಟರಮಣ ದೇವಸ್ಥಾನದ ವಠಾರದಿಂದ ಒಂದು ಕಾರ್ಯಕರ್ತರ ಜೊತೆ ಮೆರವಣಿಗೆಯಲ್ಲಿ ಬಂದು ಈ ನಾಮಪತ್ರವನ್ನು ಈಗಾಗಲೇ ಸಲ್ಲಿಸಿದೆ. ನಾನು 100ಕ್ಕೆ 100 ಗೆಲುವನ್ನು ಸಾಧಿಸ್ತೇನೆ ಎಂಬ ಒಂದು ವಿಶ್ವಾಸ ನನಗಿದೆ. ಹಾಗಾಗಿ ಇವತ್ತು ಬಹಳ ಉಲ್ಲಾಸದಿಂದ ಮತ್ತು ಸಂತೋಷದಿಂದ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಕಾರ್ಯಕರ್ತರ ಇಡೀ ನೀತಿ ಮೂಡುಬಿದ್ರೆಯ ಕಾರ್ಯಕರ್ತರ ಗಣನವೇ ಇವತ್ತು ಇಲ್ಲಿ ಬಂದು ಸೇರಿತ್ತು. ರಾಜ್ಯಾಧ್ಯಕ್ಷರನ್ನು ನಡೆಸಿಕೊಂಡಿದ್ದು ನಮಗೆ ಈ ಒಂದು ಮೆರವಣಿಗೆ ಅಥವಾ ಈ ಒಂದು ನಾಮಪತ್ರದ ಮುಂದಾಳುತ್ವವನ್ನು ವಹಿಸಿದ್ದು. ಅವರ ಮುಂದಾಳುತ್ವದಲ್ಲಿ ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಹಾಗೆಯೇ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ಅವರು, ನಮ್ಮ ಜಿಲ್ಲೆಯ ಉಪಾಧ್ಯಕ್ಷ ಈಶ್ವರಪತಿಯವರು, ಮೂಡಾದ ಅಧ್ಯಕ್ಷರಾದ ವೇದನಾಥ್ ಶೆಟ್ಟಿಯವರು, ನಮ್ಮ APMCಯ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಮತ್ತು ನನ್ನ ಚುನಾವಣಾ ಏಜೆಂಟ್ ಆದಂಥ ಕೃಷ್ಣರಾಜ ಹೆಗ್ಡೆಯವರು, ಹಾಗೆಯೇ ಎಲ್ಲ ನಮ್ಮ ಪಕ್ಷದ ಹಿರಿಯರು, ಎಲ್ಲ ಅಧ್ಯಕ್ಷರಾದ ಅವರು,
ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ, ಮಂಡಲದ ಪ್ರಧಾನ ಕಾರ್ಯದರ್ಶಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಮಪತ್ರವನ್ನು ಸಲ್ಲಿಸಿ ನಮ್ಮ